ಎಂಆರ್ಪಿಎಲ್ ಸಂಸ್ಥೆಯು ತಣ್ಣೀರುಬಾವಿಯಲ್ಲಿ ನಿರ್ಮಿಸ್ತಾ ಇರುವಂತಹ ಸಿಹಿ ನೀರು ಪರಿವರ್ತನಾ ಘಟಕಕ್ಕೆ ಸಮುದ್ರದ ನೀರು ನುಗ್ಗಿದ್ದು ಸ್ಥಳೀಯ 3 ಮನೆಗಳು ಈಗ ಅಪಾಯದಂಚಿನಲ್ಲಿದೆ. ಇನ್ನು ಸ್ಥಳಕ್ಕೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಭೇಟಿ ನೀಡಿ ಅಧಿಕಾರಿಗಳು ಕೈಗೊಂಡಂತಹ ಮುಂಜಾಗ್ರತಾ ಕ್ರಮದ ಬಗ್ಗೆ ಮಾಹಿತಿಯನ್ನು ಪಡೆದರು. ಕಳೆದ 2 ದಿನಗಳಿಂದ ಸಮುದ್ರದ ನೀರು ಉಕ್ಕೇರ್ತಾ ಇದ್ದು ಕಡಲ ಕೊರೆತ ಉಂಟಾಗ್ತಾ ಇದೆ. ಹೀಗಾಗಿ ಸಮುದ್ರದಂಚಿನಲ್ಲಿ ನಿರ್ಮಾಣವಾಗ್ತಾ ಇರುವ ಸಿಹಿ ನೀರಿನ ಘಟಕದ ಒಂದು ಬದಿಯಲ್ಲಿ ನೀರು ನುಗ್ಗಿದೆ ಅಂತ ಮಾಹಿತಿ ನೀಡಿದರು. ಇದೀಗ ತಡೆಗೋಡೆಗೆ ಅಪಾಯ ಇದ್ದು ಇದರ ಸುರಕ್ಷತೆಗೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಸಮುದ್ರ ತೀರದಲ್ಲಿ ಕಲ್ಲು ಹಾಕುವ ಬಗ್ಗೆ ಸೂಚನೆ ಕೊಡಲಾಗಿದೆ ಅಂತ ಹೇಳಿದರು. ಹಾಗಾಗಿ ಎಂಆರ್ಪಿಎಲ್ ವತಿಯಿಂದ ಮತ್ತು ನಮ್ಮ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಏನಿದೆ ನಾವು ಬಂದು ನೋಡಿದ್ದೇವೆ. ಈಗ ಅಲ್ಲಿರುವಂಥ ಕಾಂಪೌಂಡ್ ಏನಿದೆ ಅದನ್ನು ನಾವು ಸ್ವಲ್ಪ ಪ್ರೊಟೆಕ್ಷನ್ ಅದನ್ನು ಫಸ್ಟು ತೀವ್ರಗತಿಯಲ್ಲಿ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂದರೆ ಆ ಸೈಡ್ ರೆಸಿಡೆನ್ಷಿಯಲ್ ಏರಿಯಾಸ್ ಇರುವಂಥ ಕಾರಣದಿಂದಾಗಿ ಅದು ಬೀಳದಿದ್ದಾಗೆ ಮಾಡಲಿಕ್ಕೆ ಇಲ್ಲಿಗೆ ಎಂಆರ್ಪಿಎಲ್ ವತಿಯಿಂದ ಫಸ್ಟಾಗಿ ಎಲ್ಲೂ ನೀರು ಒಳಗೆ ಬರ್ತಾ ಉಂಟು ಅಲ್ಲಿ ಸಿಮೆಂಟಿನ ಟೆಟ್ರಾಪಾಟ್ಸ್ ಏನಿದೆ ಅದನ್ನು ಹಾಕ್ತಾರೆ ಮತ್ತು ಅದರೊಂದಿಗೆ ಸ್ಯಾಂಡ್ ಬ್ಯಾಗ್ಸ್ ಮತ್ತು ರಾಕ್ಸನ್ನು ಹಾಕಿ ಅದನ್ನು ಕ್ಲೋಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಷ್ಟು ದೊಡ್ಡ ಸಮಸ್ಯೆಗೆ ಇದೊಂದು ಅಲ್ವೇಬಾಗಿ ಥರ ಆಗ್ತಾ ಉಂಟು. ಇದೊಂದು ಸಮಸ್ಯೆ ಅಂದರೆ ದೊಡ್ಡ ಸಮಸ್ಯೆ. ಇದಕ್ಕೆ ಕಂಪನಿಯವರು ಯಾರೂ ನಮಗೆ ಸ್ಪಂದಿಸ್ತಿಲ್ಲ. ನಮ್ಮ ಅಧಿಕಾರಿ ಅವರೆಲ್ಲ ಈಗ ಬರ್ತಾ ಇದ್ದಾರೆ. ತಹಸೀಲ್ದಾರ್ಗೆಲ್ಲ ನಾನು ಈಗ ಅದರ ಬಗ್ಗೆ ಎಲ್ಲ ಮಾಡಿಕೊಟ್ಟಿದ್ದೇನೆ, ಬರ್ತಾ ಇದ್ದಾರೆ, ಅವರು ಕಾಯ್ತಾ ಇದ್ದಾರೆ. ಬಟ್ ಇದಕ್ಕೆ ನಮ್ಮ ಊರವ್ರಿಗೆ ಇಮಿಡಿಯೇಟ್ಲಿ ಇದಕ್ಕೆ ಒಂದು ಪರಿಹಾರ ಆಗಬೇಕು. ಈಗ ಬೀಳಲಿಕ್ಕೆ ಸಾಧ್ಯತೆ ಉಂಟು. ಈಗ ಅವರು ಕಂಪನಿಯವರು ಸಹ ಈ ವಿಷಯದಲ್ಲಿ ಕೇರ್ಲೆಸ್ ಮಾಡಿಲ್ಲ. ಆ ಥರ ಉಂಟು ನೋಡಿ. ಅವರು ಇದರ ಮುಂಚೆನೇ ಏನಾದರೂ ಮಾಡೋದಾದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ.